ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ತೇನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಫೆಬ್ರವರಿ 27 ಪಲ್ಸ್ ಪೋಲಿಯೋ ಕಾರ್ಯಕ್ರಮ 5 ವರ್ಷ ಮುಟ್ಟದ ಜೋಕ್ಲೆಗ್ ರಡ್ಡು ಬೊಟ್ಟ ಪೋಲಿಯೋ ಪನಿ ಪಾಡ್ಪಾವನ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್. ಕುಂಬ್ಳೆ ಸೀಮೆ ಬಂಬ್ರಾಣ ಕೊಟ್ಟೆದ ಮನೆ ನಾರಾಯಣ ಪೂಜಾರಿ ಏರ್ನ 7ನೇ ವರ್ಷದ ಜನ್ಮದಿನಾಚರಣೆ, ವಿದ್ಯಾನಿಧಿக்கு ಚಾಲನೆ, ಸಾಧಕರಿಗೂ ತಮ್ಮನದ ಮರ್ಯಾದೆ. ಶಿಲೆಕಲ್ನಡು ಮರತ ಶಿಲ್ಪುಡು ಇಡೀ ಜೀರ್ಣೋದ್ಧಾರ ಆಯ್ನ ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಏಪ್ರಿಲ್ 1 14 ಮುಟ್ಟ ಬ್ರಹ್ಮಕಲಶದ ಮಿನದನ ನಾಡೋಜ ಡಾಕ್ಟರ್ ಜಿ ಶಂಕರ್. ಪೆರ್ಮುದೆ ಸೋಮನಾಥ ಧಾಮದ ಕಲ್ಪವೃಕ್ಷಡು ಪಾವಂಜೆ ಮೇಳಡುದು ಕಾಯಕಲ್ಪ ಸೇವೆ ಆಟ. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು ಫೆಬ್ರವರಿ 27 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ದಿವೊಂದುಂಡು 5 ವರ್ಷ ಮುಟ್ಟದ ಜೋಕ್ಲೆಗ್ ರಡ್ಡು ಬೊಟ್ಟ ಪೋಲಿಯೋ ಪನಿ ಪಾಡ್ಲೆಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕೇನೊಂದೆರು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಬುಧವಾರ ಕುಡ್ಲಡು ಸುದ್ದಿಕೊಟ್ಟುಡು ಪಾತೆರ್ದು ಜಿಲ್ಲೆಡು ಫೆಬ್ರವರಿ 27 ಶುರುವಾದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ದಿವೊಂದುಂಡು 27 ಕಾಂಡೆ ಎನ್ಮ ಗಂಟೆರ್ದು ಬಯ್ಯ 5 ಮುಟ್ಟ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡಪರೆ ಇತ್ತದು ಬೊಡಿ ಜೋಕ್ಲೆರ್ದು 5 ವರ್ಷ ಮುಟ್ಟದ ಮಾತಾ ಜೋಕ್ಲೆಗ್ ರಡ್ಡು ಬೊಟ್ಟ ಪೋಲಿಯೋ ಪನಿ ಪಾಡ್ಪಾವನ್ಲೆಂದು ಕೇಂಡೊಂಡೆರು. ಈ ಸರ್ತಿ ಒಂದೇ ಸುತ್ತುಡು ಪೋಲಿಯೋ ಪನಿ ಪಾಡುವ ಸುರುತ ಹಂತುಡು 121 ಫಿಕ್ಸೆಡ್ ಬೂತ್ಲೇಡು ಪಲ್ಸ್ ಪೋಲಿಯೋ ಕೊರ್ಪುಂಡು ಒಂದು 5 ಮೊಬೈಲ್ ಬೂತ್ಲೇನು ಕಟ್ಟದುಂಡು. ಬಸ್ ಸ್ಟ್ಯಾಂಡ್ ರೈಲ್ ಆಫೀಸ್ ಲೇಡು ವಿಶೇಷ ಬೂತ್ಲೇನು ಮಲ್ತದಾಂದು ಆರ್ಪಂಡೇರು. ಇಂದ್ರಧನುಷ್ ಕಾರ್ಯಕ್ರಮ ಜೋಡ್ಸಾದುಂಡು. ಇಂದ್ರಧನುಷ್ ಕಾರ್ಯಕ್ರಮ ಮಾರ್ಚ್ ಏಪ್ರಿಲ್ ಮೇ ತಿಂಗಳು 7 ದಿನ ನಡಪರೆ ಉಂಡೊಂದು ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ವಿವರ ಕೊರಿಯರು. 27ನೇ ಫೆಬ್ರವರಿ 2022 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಮ್ಮ ರಾಷ್ಟ್ರಾದ್ಯಂತ ನಡೀತಾ ಇದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮದ ಆಯೋಜನೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ಮುಂದಿನ ಮಾರ್ಚ್ ತಿಂಗಳಲ್ಲಿ ಆರಂಭ ಆಗುವಂತ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮ ಅಂತ ಪ್ರತಿ ವರ್ಷ ನಾವು ಈ ಒಂದು ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇವೆ. ಈ ಬಾರಿ ನಾವು ಒಂದೇ ಸುತ್ತು ಅಂದ್ರೆ ಫೆಬ್ರವರಿ 27ನೇ ತಾರೀಕಿಗೆ ನಡೀತಾ ಇದೆ. ಮೊದಲ ದಿನ ಫೆಬ್ರವರಿ 27ರಂದು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬೂತ್ ನಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಒಟ್ಟು 921 ಬೂತ್ಗಳನ್ನು ಫಿಕ್ಸೆಡ್ ಬೂತ್ಗಳನ್ನು ಮಾಡಿದ್ದೇವೆ. ಇದರಲ್ಲಿ ಬಂಟ್ವಾಳದಲ್ಲಿ 190, ಬೆಳ್ತಂಗಡಲ್ಲಿ 164, ಮಂಗಳೂರಿನಲ್ಲಿ 347, ಪುತ್ತೂರು 145 ಮತ್ತು ಸುಳ್ಯ 75. ಈ ಒಟ್ಟು ಸೇರಿಸಿ 921 ಬೂತ್ಗಳು ಫಿಕ್ಸ್ ಆಗಿದೆ. ಜೊತೆಗೆ ಮೊಬೈಲ್ ಬೂತ್ಗಳನ್ನು ಕೂಡ ಮಾಡಿದ್ದೇವೆ. 5 ಮಂಗಳೂರು ಗ್ರಾಮಾಂತರದಲ್ಲಿ 1, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3 ಮತ್ತು ಸುಳ್ಯದಲ್ಲಿ 1. ಅದೇ ರೀತಿ ಟ್ರಾನ್ಸಿಟ್ ತಂಡ ಅಂತ ಹೇಳಿದ್ರೆ ಕೆಲವೊಂದು ಬಸ್ ಸ್ಟ್ಯಾಂಡ್ ಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಗಳಲ್ಲಿ ಈ ತರ ಕೆಲವೊಂದು ಕಡೆಗಳಲ್ಲಿ ಮಾಡಿದ್ದೇವೆ. ಇದು ಈ ರೀತಿ 29 ಇದೆ. ಸೊ ಒಟ್ಟು 921 ಬೂತ್ಗಳಲ್ಲಿ ಈ ಬಾರಿ ನಮ್ಮ ಮಕ್ಕಳ ಗುರಿ ಇರುವಂತದ್ದು 1,54,023. ಇಷ್ಟು ಮಕ್ಕಳಿಗೆ ನಾವು ಈ ಬಾರಿ ಈ ಒಂದು 5 ವರ್ಷದ ಕೆಳಗಿನ ಮಕ್ಕಳು ಇವರಿಗೆ ನಾವು ಪೋಲಿಯೋ ಡ್ರಾಪ್ಸ್ ಅನ್ನು 2 ಹನಿ ಪೋಲಿಯೋ ಜೀವನಕ್ಕಾಗಿ ಅಂತ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಮಾಡ್ತಾ ಇದ್ದೇವೆ. ಬೆಂಗಳೂರು ಮಣಿಪಾಲುಗು ಬರೊಂದಿತ್ತಿನ ಖಾಸಗಿ ಬಸ್ ಬುಧಾರ ಪುಲ್ಯಕಾಂಡೆ ನಡು ಮಾರ್ಗೋಡೆ ಪೊತ್ತುದು ಕರಂಚಿನ ಸಂಗತಿ ಮಣಿಪಾಲುಡು ನಡೆತದ. ಬಸ್ ಇಟ್ಟಿನ ಜನಕುಲು ಡ್ರೈವರ್ ಕಂಡಕ್ಟರ್ ಬಚಾವಾತೆರು. ಬೆಂಗಳೂರು ಮಣಿಪಾಲುಗು ಬರೊಂದಿತ್ತಿನ ಖಾಸಗಿ ಬಸ್ ಬುಧಾರ ಪುಲ್ಯಕಾಂಡೆ ನಡು ಮಾರ್ಗೋಡೆ ಪೊತ್ತುದು ಕರಂಚಿನ ಸಂಗತಿ ಮಣಿಪಾಲುಡು ನಡೆತದ. ಶಾರ್ಟ್ ಸರ್ಕ್ಯೂಟ್ ಹೊಡೆದವರ ಸೂಪತ್ತಿದಿ ಪೊಡೊಂದು ಸಂಶಯ ಉಂಡಾತಂಡು. ಸೂಪತ್ತದು ಬಸ್ ಹಿಡಿ ಪೊತ್ತುದು. ಬಸ್ ಹಿಡಿ ತಿನ್ನಕಲು ಅದೃಷ್ಟುಡು ಬಚಾವಾತೆರು. ಡ್ರೈವರ್ ಬೊಕ್ಕ ಕಂಡಕ್ಟರ್ಲ ಜೀವ ವರಿತೊಂದೆರು. ಉಳ್ಳಾಲದ ಸೈಯದ್ ಮದನಿ ದರ್ಗದ ಪಂಚವಾರ್ಷಿಕ ಉರುಸ್ ನಡತೊಂದು ಪಿನೆಡ್ದವರ ಸಂತೆದ ಗೌಜೀತದು ಅಂಗಾರೆ ರಾತ್ರಿ ಸಂತೆಡು ಜಾಯಿಂಟ್ ವೀಲ್ ಪೊಲಿದು ಬೂರ್ದು 4 ಜೋಕುಲು ಬೊಕ್ಕ ಪಾಕ ಜನಕ್ಕೂ ಪೆಟ್ಟಾತಂಡು. ಉಳ್ಳಾಲದ ಸೈಯದ್ ಮದನಿ ದರ್ಗುಡು ನಡತೊಂದು ಪುನಃ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮಟ್ಟು ಸಂತೆ ಅಟ್ಟಣೆ ಆದಿತ್ತದು ಅಂಗಾರೆ ರಾತ್ರಿ ಜಾಯಿಂಟ್ ವೀಲ್ ಪೊಲಿದು 4 ಜೋಕುಲು ಬೊಕ್ಕ ಪಾಕ ಜನಕ್ಕೂ ಪೆಟ್ಟಾತಂಡು.
ಉರುಸ್ಲೆಕ್ಕಡು ದರ್ಗಾ ತುಯ್ಯರೆ ಕೇರಳ ಕುಟುಂಬ ಬಸದಿದ್ದು ಆ ಕುಟುಂಬದ 4 ಜೋಕುಲು ಬೊಕ್ಕ ಪಾಕಜನ ಜಾಯಿಂಟ್ ವೀಲಡು ಕುಳ್ಳುದು ಗೊಬ್ಬು ನಡತೊಂದಿತ್ತಂಡ ಒರಡ್ದುರನೆ ವೀಲ್ ಜಾಯಿಂಟ್ ಕದಿಲ್ದಂಡ ಅಪಗ ಪಾಕಜನ ತೀರ್ಥ ಬೂರ್ದು ಪೆಟ್ಟಾತಂಡ 42 ವರ್ಷದ ಉಮ್ಮರ್ ಫಾರೂಕ್, 7 ವರ್ಷದ ಮೊಹಮ್ಮದ್ ಆಯೂಬ್, 18 ವರ್ಷದ ಮಶಿತಾ, 35 ವರ್ಷದ ನೂರ್ ಜಹಾನ್, 28 ವರ್ಷದ ಸಲೇಖಾ ಬೊಕ್ಕ 41 ವರ್ಷದ ಸಮೀರ್ ಎಂದು ಪೆಟ್ಟಾಯಿ ನಕಲಿನ ಗುರ್ತ ಮತ್ತದ ಈ ಪೊರ್ತಡು ಪಾಕ ಜನ ಸೇರ್ದು ಒರ ಗಡಿಬಿಡಿ ಆದಿತ್ತಂಡ ಪೆಟ್ಟಾಯಿನ ಜೋಕ್ಲಿನ ಉಳ್ಳಾಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿರೋ ಉಳ್ಳಾಲ ಪೊಲೀಸ್ ಸ್ಟೇಷನ್ದ ಪೊಲೀಸರು ತನಿಖೆ ಮಲ್ತಿರೋ. ರಂಗಭೂಮಿ ಕಲಾವಿದರು ಸಿನಿಮಾ ರಂಗ ಬೊಕ್ಕ ಟಿವಿ ಧಾರಾವಾಹಿಲೆಡು ರೈಸದಿನ ಮಲಯಾಳಂ ನಟಿ ಕೆಪಿಎಸಿ ಲಲಿತಾ ಅಂಗಾರೆ ತೀರಿಯರು ಅರೆಗು 74 ವರ್ಷ ಪ್ರಾಯ ಆದಿತ್ತನು. ಕೇರಳ ಸಂಗೀತ ನಾಟಕ ಅಕಾಡೆಮಿ ಗುರ್ಕಾರ್ದಿ ಆದ್ಲ ಲಲಿತಾ 5 ವರ್ಷ ಕೆಲಸ ಮಲ್ತದೇರು. ರಂಗಭೂಮಿ ಸಿನಿಮಾ ರಂಗ ಬೊಕ್ಕ ಟಿವಿಡು ರೈಸದಿನ ಪುದರ್ಪೋಯಿ ಮಲಯಾಳಂ ನಟಿ ಕೆಪಿಎಸಿ ಲಲಿತಾ 74ನೇ ವರ್ಷದ ಜನ್ಮದಿನೊಡ್ದು ಮೂಜಿದಿನ ದುಂಬೆ ಕೊಚ್ಚಿಡು ಅಂಗಾರೆ ತೀರಿಯರು ಕರಿನ ಕೆಲವು ಕುಂಬ್ಳೆ ಸೀಮೆದ ಬಂಬ್ರಾಣ ಕೊಟ್ಟೆದ ಮನೆ ನಾರಾಯಣ ಪೂಜಾರಿಯರ್ನ 7ನೇ ವರ್ಷದ ಜನ್ಮದಿನಾಚರಣೆ ಐತಾರ ನಡೆತಂಡ ಈ ಪೊರ್ತಡು ಕುದ್ರೋಳಿ ಗುರುಬೆಳದಿಂಗಳು ಸಂಸ್ಥೆದ ಗುರಿಕಾರ್ಯರು ಆರ್ ಪದ್ಮರಾಜ್ ವಿದ್ಯಾನಿಧಿಕ್ ಚಾಲನೆ ಕೊರಿಯರು. ಕಾಸರಗೋಡು ಜಿಲ್ಲೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಪಾಕ ಧಾರ್ಮಿಕ ಕ್ಷೇತ್ರಲಿಡು ಕರಿನ 30 ವರ್ಷಲಿಡಿದು ಪಾಲ್ದೆತ್ತೊಂದು ಮಾರ್ಗದರ್ಶನ ಕೊರೊಂದು ಸಮಾಜ ಸೇವೆ ಮತ್ತೊಂದು ಪುನಃ ಕುಂಬ್ಳೆ ಸೀಮೆದ ಬಂಬ್ರಾಣ ಕೊಟ್ಟೆದ ಮನೆ ನಾರಾಯಣ ಪೂಜಾರಿಯರ್ನ 7ನೇ ವರ್ಷದ ಜನ್ಮದಿನಾಚರಣೆದಲ್ಲಿ ಕೊಡು ಐತಾರ ಕುಂಬ್ಳೆ ಬಂಬ್ರಾಣದ ಇಲ್ಲಡು ಬೇತೆ ಬೇತೆ ಕಾರ್ಯಕ್ರಮಲಿನ ಅಟ್ಟಣಿ ಮಲ್ತಿದ್ದರು. ಕೇರಳದ ವರ್ಕಳ ಶಿವಗಿರಿ ಮಠದ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಕ್ಷೇತ್ರದ ತಂತ್ರಿ ಶ್ರೀ ಚಕ್ರಪಾಣಿ ದೇವ ಪೂಜಿತಾಯರ್ನ ಮಾರ್ಗದರ್ಶನದಂಚ ನಡತಿನ ಕಾರ್ಯಕ್ರಮಟ್ಟು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿ ಗುರುಬೆಳದಿಂಗಳು ಸಂಸ್ಥೆದ ಗುರಿಕಾರ್ಯರು ಆರ್ ಪದ್ಮರಾಜ್ ಬರೋ ಕಲ್ಪನಕ್ಲಿಗ್ ಸಹಾಯ ಒದಗಾವನ ವಿದ್ಯಾನಿಧಿ ಟ್ರಸ್ಟ್ಗೆ ಚಾಲನೆ ಕೊರಿಯರು. ರಂಗಭೂಮಿ ಬೊಕ್ಕ ಸಿನಿಮಾ ರಂಗದ ಪುದರ್ಪೋಯಿ ಕಲಾವಿದರು ಅರವಿಂದ ಬೋಳಾರ್, ಸಂಜೀವ ಪೂಜಾರಿ ಕೂರೆಲ್, ವಕೀಲರು ಪಿ ಮುರಳೀಧರನ್, ವಾರ್ಡ್ ಸದಸ್ಯರು ಮೋಹನ್ ಬಂಬ್ರಾಣ, ಕಾಲೇಜ್ ಪ್ರೊಫೆಸರ್ ಭೂತಾರಾಧನಾ ಕ್ಷೇತ್ರದ ಡಾಕ್ಟರ್ ರವೀಶ್ ಪಡುಮಲೆ ಬೊಕ್ಕ ವಿಶ್ವನಾಥ್ ಕೆಮ್ಮಣ್ಣು ಪಾಲ್ದೆತ್ತೊಂಡಿರೋ. 7 ವರ್ಷದ ಸಪ್ತತಿ ಸಂಭ್ರಮದ ನೆಂಪುಗಾದು ಎಲ್ಪ ಮರ್ದದ ದೈಕ್ಲಿನ ಪಟ್ಟಿಯರು ಸಾಧಕರು ಕುಟುಂಬದಾರು ಪೊಲೀಸ್ ಇಲಾಖೆಡು ಎಡ್ಡೆ ಅಧಿಕಾರಿಯಾದ ಸೇವೆ ಸಂದ ಒಂದು ಪುನಃ ಕುಡ್ಲದ ಸಹಾಯಕ ಪೊಲೀಸ್ ನಿರ್ದೇಶಕರು ಕುಮಾರ್ ಚಂದ್ರ, ಪರಿಸರ ಪ್ರೇಮಿ ಮಾಧವ ಉಳ್ಳಾಲ, ಕಟೀಲ್ ಒಂಜನೇ ಮೇಳುಡು ಶ್ರೀದೇವಿ ವೇಷಧಾರಾದ ಪುನಃ ರಾಜೇಶ್ ಬೆಳ್ಳಾರೆ ಕಂಬಳುಡು ಮಲ್ಲ ಸಾಧನೆ ಮಲ್ತದು ಮೂಜಿ ಸರ್ತಿ ಇನಾಮ್ ಗೆಂದಿನ ವಂದಿತ್ ಶಿಟ್ಟಿ ಬಂಬ್ರಾಣ, ವೀರಸೇನಾನಿ ಕಾರ್ತಿಕ್ ಬೊಳ್ಳೂರು ಇಂಚ 5 ಸಾಧಕರಿಗೆ ಈ ಪೊರ್ತುಡು ಮರ್ಯಾದೆ ಸಂದಾಯ್ತ ಮಲ್ತೆರು. ರಾಮ್ ಕುಮಾರ್ ಮುಂಡಿ ತಡ್ಕ ಬೊಕ್ಕ ರಮೇಶ್ ಬಾಣಿಯೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಹೇಮನಾಥ್ ಮೈ ತಡ್ಕ ಸೊಲ್ಮೆ ಸಂದಾಯರು. ಶಿವಮೊಗ್ಗಡು ಹಿಂದೂ ಸಂಘಟನೆ ಕಾರ್ಯಕರ್ತೆ ಹರ್ಷ ಪನ್ಪುನರೇನು ದುಷ್ಕರ್ಮಿಲು ಕೆರ್ನ ಬಗೆಟ್ಟು ಏವ್ರ ತೋಜಾಯಿನ ವಿಶ್ವ ಹಿಂದೂ ಪರಿಷತ್ ಕುಡ್ಲದ ಕದ್ರಾ ದೇವಸ್ಥಾನದ ದ್ವಾರದ ಕೈತಲು ಪ್ರತಿಭಟನೆ ನಡಪಾಂಡು. ಶಿವಮೊಗ್ಗಡು ಹಿಂದೂ ಸಂಘಟನೆ ಕಾರ್ಯಕರ್ತೆ ಹರ್ಷ ಪನ್ಪುನರೇನು ದುಷ್ಕರ್ಮಿಲು ಕಡ್ತುಕಿರ್ನ ಬಗೆಟ್ಟು ಏವ್ರ ತೋಜಾಯಿನ ವಿಶ್ವ ಹಿಂದೂ ಪರಿಷತ್ ಕುಡ್ಲದ ಕದ್ರಾ ದೇವಸ್ಥಾನದ ದ್ವಾರದ ಕೈತಲು ಪ್ರತಿಭಟನೆ ನಡಪಾಂಡು. ಪ್ರತಿಭಟನೆದ ಸಬಿಟ್ಟು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರಿಕಾರ್ಯರು ಗೋಪಾಲ್ ಕುತ್ತರ್, ದೇವಿ ಪ್ರಸಾದ್ ಶೆಟ್ಟಿ, ಭುಜಂಗ ಕುಲಾಲ್, ಮೋಹನ್ ಮೆಂಡನ್, ರವೀಂದ್ರನಾಥ್, ಹರೀಶ್ ಕುಮಾರ್ ಶೇಟ್ ಪಾಲ್ದೆತ್ತೊಂಡೆರು. ಪ್ರತಿಭಟನೆದ ಪೊರ್ತುಡು ಸಂಘಟನೆದ ಪುನೀತ್ ಅತ್ತವರ ಪಾತಿರ್ದು ಕಾರ್ಯಕರ್ತನ ಕಿರ್ನೆಕ್ ಪಗೆ ಸಂದಾವ ಹರ್ಷನ ಕಿರ್ನ ಆರೋಪಿಲೇನು ಪೊಲೀಸರು ಎನ್ಕೌಂಟರ್ ಮಲ್ಪುಡನ್ ಪಂಡಿರು. ಹಿಂದೂ ಸಂಘಟನೆ ಬಜರಂಗದಳ ಕಾರ್ಯಕರ್ತರು ಪ್ರತಿಕಾರವನ್ನು ಮಾಡಿಯೇ ಮಾಡ್ತಾರೆ. ವರ್ಷಗಳು ಕಳೆಯಬಹುದು, ದಿನಗಳು ಕಳೆಯಬಹುದು, ವಾರಗಳು ಕಳೆಯಬಹುದು. ಅದರ ಪ್ರತಿಕಾರ ಸ್ವತಃಸಿದ್ಧ ಬಜರಂಗ ದಳದ ಕಾರ್ಯಕರ್ತರು ಏನು
ಅರ್ಶನ ಬಲಿದಾನ ಆಗಿದೆ. ಆ ಬಲಿದಾನವನ್ನು ನಾವು ಯಾವತ್ತೂ ವ್ಯರ್ಥ ಆಗಲಿಕ್ಕೆ ಬಿಡುವುದಿಲ್ಲ. ಅದರ ಜೊತೆ ಕೊನೆಯದಾಗಿ ಇವತ್ತು BJP ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಬೇಕು. ಇವತ್ತು BJP ಸರ್ಕಾರ ಅಧಿಕಾರಕ್ಕೆ ಬಂದದೇ ಈ ಬಜರಂಗ ದಳದ ಕಾರ್ಯಕರ್ತರ ಬಲಿದಾನದಿಂದ. ಇವತ್ತು ನಿಮ್ಮ ಹೇಳಿಕೆ ಕೊಟ್ಟದ್ದು ಸಾಕು, ನಿಮ್ಮ ಸಾಂತ್ವನಗಳು ಸಾಕು. ನಮಗೆ ಬೇಕಾಗಿದ್ದಿಷ್ಟೇ. ಇವತ್ತು ಯಾರು ಅರ್ಶನನ್ನು ಹತ್ಯೆ ಮಾಡಿದಾರ ಆ ಹತ್ಯೆ ಆರೋಪಿಗಳನ್ನು ಎನ್ಕೌಂಟರ್ ಮಾಡಬೇಕು. ಆ ಎನ್ಕೌಂಟರ್ ಮೂಲಕ ಇವತ್ತು ಹತ್ಯೆಗೀಡಾದ ಅರ್ಶನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ಆ ಭಾವನೆ ನಮ್ಮದು. ಅದಕ್ಕಾಗಿ ಸರ್ಕಾರವನ್ನು ಮತ್ತೊಮ್ಮೆ ಆಗ್ರಹ ಮಾಡ್ತಿದ್ದೇವೆ. ಆ ಹತ್ಯೆಯಲ್ಲಿ ಯಾರು ಭಾಗಿಯಾಗಿದ್ದಾರ ಅವರನ್ನು ಎನ್ಕೌಂಟರ್ ಮಾಡುವ ಮೂಲಕ ಬಜರಂಗ ದಳದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಬರುವಾಗೆ ಮಾಡಿ. ಕರ್ನಾಟಕ ರಾಜ್ಯ ಮಟ್ಟದ ಯೂನಿಕ್ ಫ್ಯಾಷನ್ ಸೌಂದರ್ಯ ಪಂತ ಬೆದ್ರದ ಕನ್ನಡ ಭವನಡು ನಡೆತಂಡು. ಪಂತದ ಮಿಸ್ ಎಗ್ಗೆಡ್ ಪುತ್ತೂರ್ದ ಕಿಂಜಲ್ ಸುರುತ ಸ್ಥಾನ ಗೆದ್ದಿದ್ದರು. ಬೆದ್ರದ ಕನ್ನಡ ಭವನಡು ನಡೆತಿನ ಕರ್ನಾಟಕ ರಾಜ್ಯ ಮಟ್ಟದ ಯೂನಿಕ್ ಫ್ಯಾಷನ್ ಮಿಸ್ ಟೀಮ್ ಕರ್ನಾಟಕ ಸೌಂದರ್ಯ ಪಂತೋಡು ಮಿಸ್ ಎಗ್ಗೆಡ್ ಪುತ್ತೂರ್ದ ಕಿಂಜಲ್ ಸುರುತ ಸ್ಥಾನ ಗೆಂದುದು ಮಿಸ್ ಕರ್ನಾಟಕ ಕಿರೀಟನು ತರಿಕೆಯರ ಹೊಂದಿರು. ದೀಪಕ್ ಶೆಟ್ಟಿ ದೀವನ್ನ ಈ ಸೌಂದರ್ಯ ಪಂತದ ಗ್ರ್ಯಾಂಡ್ ಫಿನಾಲೆಡ್ ಬಾರಿ ಎಡ್ಡೆ ಪ್ರದರ್ಶನ ಕೊಡ್ದು ಕಿಂಜಲ್ ಸುರುತ ಸ್ಥಾನ ಪಡಿತೇರು. ಪುತ್ತೂರದ ಸಂತ ಫಿಲೋಮಿನಾ ಕಾಲೇಜ್ ಅಖೇರಿದ ವರ್ಷದ ಪದವಿ ವಿಜ್ಞಾನ ವಿಭಾಗಡು ಕಲ್ಪನಾ ಕಿಂಜಲ್ ಪುತ್ತೂರು ನೂಜಿ ತೆಂಕಿಲದ ಕೃಷ್ಣ ನಾಯಕ್ ಬೊಕ್ಕ ರಮ್ಯ ಕೃಷ್ಣ ಮಕ್ಕಳಿನ ಮಗಲಾದುಳ್ಳಿರು. ಆ್ಯಕ್ಚುಲಿ ಇಟ್ ವಾಸ್ ಕಂಡಕ್ಟೆಡ್ ಬೈ ಯೂನಿಕ್ ಫ್ಯಾಷನ್ ಅವರ ಕಡೆಯಿಂದ ಆಗಿತ್ತದು. ಅದರ ಆರ್ಗನೈಸ್ ದೀಪಕ್ ಶೆಟ್ಟಿ ಆಗಿದ್ದರು. ಸೊ ಹಾಗಾಗಿ ನಮ್ಮದು ಮಿಸ್ ಟೀನ್ ಮತ್ತು ಮಿಸ್ಟರ್ ಕ್ಯಾಟಗರಿಯಲ್ಲಿ ಆಗಿತ್ತದು. ಸೊ ಅದರಲ್ಲಿ ನನಗೆ ಮಿಸ್ ಕ್ಯಾಟಗರಿಯಲ್ಲಿ ಮಿಸ್ ಕರ್ನಾಟಕ ಆಫ್ ದ ಇಯರ್ 2022 ಪ್ರಶಸ್ತಿ ಲಭಿಸಿದೆ. ಸೊ ಐ ಗಾಟ್ ದಟ್ ಟೈಟಲ್. ಲಾಸ್ಟ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾವು 4 ಜನ ಇದ್ವಿ. ಆ್ಯಂಡ್ ನಾನು ಪುತ್ತೂರಿಂದ ಆಗಿದ್ದೆ, ಮತ್ತು ಒಬ್ಬರು ಗಾಯತ್ರಿ ಅಂತೇಳಿ ಮಂಗಳೂರಿಂದ ಇದ್ದರು, ಮತ್ತು ಇನ್ನೊಬ್ಬರು ಮೃದುಲಾ ಫ್ರಮ್ ಮೂಡಬಿದ್ರೆ, ಆ್ಯಂಡ್ ಇನ್ನೊಬ್ಬರು ಸಹ ಮೂಡಬಿದ್ರೆಯಿಂದಲೇ ಇದೆ. ನೆಕ್ಸ್ಟ್ ಆ್ಯಕ್ಚುಲಿ ನನಗೆ ಲೆಕ್ಚರ್ ಆಗಬೇಕಂತ ಇದೆ, ಬಟ್ ಆ್ಯಸ್ ಅ ಪ್ಯಾಷನ್ ನಾನು ಮಾಡಲಿಂಗ್ ಕಂಟಿನ್ಯೂ ಮಾಡ್ತೇನೆ. ಸೊ ನೆಕ್ಸ್ಟ್ ಇಯರ್ ಆಫ್ಟರ್ ದ ಟ್ರೈನಿಂಗ್ ಐ ವಿಲ್ ಬಿ ಟ್ರೈಯಿಂಗ್ ಫಾರ್ ಸೌತ್ ಇಂಡಿಯಾ. ಉಡುಪಿ ಜಿಲ್ಲೆ ಕಾಪು ತಾಲೂಕುದ ಉಚ್ಚಿಲಡು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇಡೀ ಪೊಸತ್ ಮಲ್ತ್ ಕಟ್ಟದು ಬ್ರಹ್ಮಕಲಶದ ಗೌಜಿಡುಂಡು. ಏಪ್ರಿಲ್ 1-14 ಮುಟ್ಟ ಬ್ರಹ್ಮಕಲಶದ ಕಾರ್ಯಲು ನಡಪೆರೆ ಉಂಡು ನಾಡೋಜ ಡಾಕ್ಟರ್ ಜಿ ಶಂಕರ್ ಮಾಧ್ಯಮಗಳಿಗೆ ತೆರಿಪಾದರು. ಉಡುಪಿ ಜಿಲ್ಲೆ ಕಾಪು ತಾಲೂಕುದ ಉಚ್ಚಿಲಡು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇಡೀ ಜೀರ್ಣೋದ್ಧಾರ ಆದು ಭೂಮಿಯಪ್ಪೆನ ಮಟ್ಟಿರಡು ಐಸ್ರ ಮೂಡಾದಂಡು. 14 ಎಕರೆ ಜಾಗಿಡು ಅಂದಾಜಿ 32 ಕೋಟಿ ರೂಪಾಯಿ ಖರ್ಚಿಡು ಮೊಗವೀರ್ಯರ್ನ ಕುಲರತ್ನ ಕರಾವಳಿ ಕರ್ನಾಟಕದ ಮೀನುಗಾರ ಸಮುದಾಯದ ನಾಯಕರು ನಾಡೋಜ ಡಾಕ್ಟರ್ ಜಿ ಶಂಕರ್ ದುಂಬಾಳ್ತೆಡು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಬೊಕ್ಕ ಸಮಾಜದ ಸರ್ವೇರ್ನಲ ಸಾಯುಡು ದೇವಸ್ಥಾನ ಇಡೀ ಪೊಸತ್ ಮಲ್ತದ ಕಟ್ಟಿದರು. ಸಾವಿರದ 1957 ಉಚ್ಚಿಲಡು ಪ್ರತಿಷ್ಠೆ ಆಯ್ನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ 63 ವರ್ಷ ಹೊಡೆದು ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಪುದರ್ಪೋಯಿ ದೇವಸ್ಥಾನ ಅಂದು ಆತಂಡು. ಶ್ರೀ ಮಹಾಲಕ್ಷ್ಮಿ ದೇವಿನ ಗುಂಡ ಸುತ್ತು ಪಾಗರ ತೀರ್ಥ ಮಂಟಪ ಗಣಪತಿ ದೇವರನ ಗುಡಿ ಭದ್ರಕಾಳಿ ದೇವರನ ಗುಡಿ ನಾಗಬನ ಒಟ್ಟುಗು ಲಕ್ಷ್ಮೀ ತೀರ್ಥ ಸರೋವರ ಪಿರ ಕಟ್ಟದಿತ್ತದು ಮೊಗವೀರ್ಯರ್ನ ಕುಲಗುರುಕ್ಲೆನ ಗುರುಪೀಠ ಉದ್ಯಾವರದ ಅದಿತಿ ಸಹಕಾರ್ಯರ್ನ ಮೂರ್ತಿ ಯಾಗಶಾಲೆ ಯಜ್ಞಕುಂಡ ಓಲಗ ಮಂಟಪ ರಾಜಗೋಪುರದ ಒಟ್ಟುಗು ಸುತ್ತು ಬರೆಗೋಡೆ ಕಟ್ಟುನ ಮಾತಾ ಮುಗಿದಿತ್ತದು ರಾಷ್ಟ್ರೀಯ ರಾಜಮಾರ್ಗದ ಕೈತಲು ಬಾರಿ ಪುರ್ಲದ ದೇವಸ್ಥಾನ ಆದು ಒಡಿಪುಗು ಪೆರ್ಮೆ ಕನತದು. ಕರ್ನಾಟಕ ಮಾತಾ ಮೊಗವೀರ ಸಮಾಜದ ಕ್ಲಿನ ಧಾರ್ಮಿಕ ಕೇಂದ್ರ ಆದಿತ್ತದು
ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ದುಂಬಾಳ್ತೆಡು ಕುಲಬಂಧುಲು ಸೇರ್ದು ಸರ್ಕಾರದ ಸಹಾಯದ ಒಟ್ಟುಗೂ ದೇವಸ್ಥಾನ ಕಟ್ಟದಾತಂಡು ನನದ ದಿನಕ್ರೀಡು ಉಚ್ಚಿಲ ಮಹಾಲಕ್ಷ್ಮಿ ನಗರನು ತಿರ್ಗಾಟ ಉದ್ಯಮ ಕ್ಷೇತ್ರ ಆದ ಮಲ್ಪುನ ದೂರದೃಷ್ಟಿ ಎಂಕ್ಲೆನಾವು ಏಪ್ರಿಲ್ 1-14 ಮುಟ್ಟ ದೇವಸ್ಥಾನದ ಬ್ರಹ್ಮಕಲಶ ಸಂಭ್ರಮ ನಡಪರೆ ಉಂಡೊಂದು ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಗುರುಕಾರ್ಯರು ನಾಡೋಜ ಡಾಕ್ಟರ್ ಜಿ ಶಂಕರ್ ಮಾಧ್ಯಮಕ್ಕೆ ತೆರಿಪಾದರು. ಸುಮಾರು ಒಂದು 15 ಕೋಟಿಯ ಒಂದು ಮೊಗವೀರ ಭವನ, ಹಾಗೆ ಸುಮಾರು ಒಂದು 25 ಕೋಟಿಯ ಒಂದು ಮಹಾಲಕ್ಷ್ಮಿ ದೇವಸ್ಥಾನ, ಭಾಳ ಪುರಾತನವಾದದ್ದು, ಭಾಳ ಹಳೆಯ ಒಂದು ದೇವಸ್ಥಾನ ಇದಾಗಿದ್ದು ಈಗ ಜೀರ್ಣೋದ್ಧಾರಗೊಂಡು ಸುಮಾರು ಒಂದು 25 ಕೋಟಿಯಲ್ಲಿ ಏಪ್ರಿಲ್ 1ರಿಂದ 15ರವರೆಗೆ ಇಲ್ಲಿ ಜೀರ್ಣೋದ್ಧಾರ, ಆ ತಾಯಿಯ ಪ್ರತಿಷ್ಠಾಪನೆ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾಪನೆ, ಗಣಪತಿ, ಭದ್ರಕಾಳಿ ಹಾಗೆ ನಾಗದೇವರದ ಒಂದು ಹೊಸ ದೇವಾಲಯವನ್ನು ಕೂಡ ನಿರ್ಮಿಸಿದ್ದೇವೆ ದಾನಿಗಳ ಒಂದು ನೆರವಿನಿಂದ. ಆ ಎಲ್ಲ ಕಾರ್ಯಕ್ರಮ ಏಪ್ರಿಲ್ 1ರಿಂದ 15ರವರೆಗೆ ಆ ತಾಯಿಯ ಒಂದು ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ಈ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ವಿವಿಧ ಮೀನುಗಾರಿಕಾ ಸಂಘಟನೆಗಳು, ಮೀನುಗಾರರು ಅವರೆಲ್ಲರಿಗೂ, ಸಂಘ ಸಂಸ್ಥೆಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ. ಶಿಲೆಕಲ್ಲದ ದೇವಸ್ಥಾನ ಮರತ ಕೆತ್ತಿನ ಕೆಲಸ ಮಾತಾ ತೂಪುನವೇ ಒಂಜಿ ಪೊರ್ಲು ಶಿಲ್ಪ ಶಾಸ್ತ್ರ ಪ್ರಕಾರ ಈ ದೇವಸ್ಥಾನ ಕಟ್ಟುದಿತ್ತದು ಬ್ರಹ್ಮಕಲಶದ ಗೌಜಿಡು ಮಾತಿರ್ಲಾ ಪಾಲ್ದೆತನೊಡೊಂದು ಜೀರ್ಣೋದ್ಧಾರ ಸಮಿತಿದ ಗುರಿಕಾರ್ಯರು ಗುಂಡು ಬಿ ಅಮೀನ್ ಕೇನುಂದಿರ. ಇದೊಂದು ಆಗಮೋಕ್ತವಾಗಿ ನಿರ್ಮಿಸಿದಂಥ ದೇವಸ್ಥಾನವಾದ್ದರಿಂದ ಆಗಮಶಾಸ್ತ್ರ ಪ್ರಕಾರವಾಗಿ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತಾ ಇದೆ. ಯಾವುದೇ ದೇವಸ್ಥಾನಕ್ಕೂ ಕಮ್ಮಿ ಎನಿಸದಂಥ ಪೂಜೆಯ ವ್ಯವಸ್ಥೆಯನ್ನು ಅಂದು ಪ್ರತಿಷ್ಠಾಪನೆ ಮಾಡಿದಂಥ ಕಾಳುತಂತ್ರಿಯವರು ಆ ಒಂದು ಪೂಜಾ ವಿಧಾನವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಅವರ ಶಿಷ್ಯಂದಿರು ಮತ್ತು ಅವರ ಕುಟುಂಬಸ್ಥರು ಇಲ್ಲೀಗ ತಂತ್ರಿ ವರ್ಗದವರಿದ್ದಾರೆ. ಮತ್ತು ವೆಂಕಟಾಚಲ ನರಸಿಂಹ ಉಪಾಧ್ಯಾಯ ಅವರ ಒಂದು ಕುಟುಂಬವು ಕೂಡ ಇಲ್ಲಿ ಅರ್ಚಕರಾಗಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘವು ಇದರ ಸಂಪೂರ್ಣ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದೆ. ಕಾಸರಗೋಡುದ ಉಪ್ಪಳಡ್ದು ಉಡುಪು ಜಿಲ್ಲೆ ಬೈಂದೂರು ಶೀರೂರು ಮುಟ್ಟ ಮೊಗವೀರ ಸಮಾಜದ ಒಂಜಿ ಮಾಮಲ್ಲ ಶಕ್ತಿಯಾದ ತರೆದಿರ್ತದುಂಡು. ಕಾಸರಗೋಡು ಉಪ್ಪಳಡ್ದು ಉಡುಪು ಜಿಲ್ಲೆ ಬೈಂದೂರು ಶೀರೂರು ಮುಟ್ಟ ಮೊಗವೀರ ಸಮಾಜದ ಒಂಜಿ ಮಾಮಲ್ಲ ಶಕ್ತಿಯಾದ ತರೆದಿರ್ತದುಂಡು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಪೆರ್ಮುದೆ ಸೋಮನಾಥ ಧಾಮದ ಕಲ್ಪವೃಕ್ಷಡು ಪಾವಂಜೆ ಮೇಳಡ್ದು ಕಾಯಕಲ್ಪ ಆಟ ನಡೆತಂಡು ಕರೆದು ಪೋಯಿನ ರಾಮಯ್ಯ ಶೆಟ್ಟಿ ಬೊಕ್ಕ ಸುಂದರಿ ಶೆಟ್ಟಿ ಮೊಕ್ಲಿನ ನೆಂಪುಗಾದ ಆಕ್ಲಿನ ಮಗಲ್ಲು ಈ ಸೇವೆ ಆಟನು ಅಟ್ಟಣೆ ಮಲ್ತದಿತ್ತಿರು. ಪೆರುಮುದೆ ಸೋಮನಾಥ ಧಾಮದ ಕಲ್ಪವೃಕ್ಷಡು ಅಂಗಾರೆ ಕಾಯಕಲ್ಪ ಪ್ರಸಂಗದ ಆಟ ನಡೆತಂಡು ಕರೆದು ಪೋಯಿನ ರಾಮಯ್ಯ ಶೆಟ್ಟಿ ಬೊಕ್ಕ ಸುಂದರಿ ಶೆಟ್ಟಿ ಮೊಕ್ಲಿನ ನೆಂಪುಗಾದ ಅಕ್ಲಿನ ಮಗಲ್ಲು ಶೇಖರಾರ್ ಶೆಟ್ಟಿ ಅಶೋಕಾರ್ ಶೆಟ್ಟಿ ಬೊಕ್ಕ ಸಂಸಾರದಕ್ಲು ಈ ಸೇವೆ ಆಟವು ಅಟ್ಟಣೆ ಮಲ್ತದಿತ್ತಿರು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮೇಳದಕಲು ಈ ಕಾರ್ಯಕಲ್ಪ ಪ್ರಸಂಗನು ಗೊಬ್ಬುದು ತೋಚಾಯಿರು. ಊರದ ಬೊಕ್ಕ ಸುತ್ತಮುತ್ತದ ಆಟದ ಅಭಿಮಾನಿಲು ಸೇವಾ ಕರ್ತುಲಿನ ಸಂಸಾರ ಬೊಕ್ಕ ಕುಟುಂಬದಕ್ಲು ಕಾಯಕಲ್ಪ ಆಟ ತುಯ್ಯರು. ತುಂಬು ಗರ್ಭಿಣಿ ನೀನು, ಸ್ವಲ್ಪ ದೂರ 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 ಅಂತರ ಅಂತರ. ಆಯ್ತು ಆಯ್ತು, ಇಲ್ಲಿ ಹೋದ್ರೆ ಅಲ್ಲಿ ಆರಂಭ ಆಯ್ತಲ್ಲ. ಇದೇನು ಒಂದು ಕಡೆ ಮುಗಿಯುವಾಗ ಒಂದು ಕಡೆ ಪ್ರಾರಂಭ? ನನಗೂ ಅರ್ಥ ಆಗ್ತಾ ಇಲ್ಲ. ನನ್ನ ಪತ್ನಿಯನ್ನು ಕಂಡೆ. ಈ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದಿಲ್ಲುವಂತೆ. ಭವದಲ್ಲಿ ಬಳಲಿದವರಿಗೆ ಭಗವಂತನ ಅನುಗ್ರಹ ಇದೆ ಎನ್ನುವ ಹಾಗೆ ನೀವು ತೋರಿಸಿಕೊಟ್ಟ ಹಾಗಾಯಿತು. ಮಕ್ಕಳಂತೆ ನೋಡಿಕೊಂಡು ಬಂದವರು, ಹಾಗಾಗಿ ನಿಮ್ಮನ್ನು ದೇವರು ಎನ್ನುವುದಾಗಿ ಹೊಗಳುತ್ತಾ ಇದ್ದಾರೆ. ನಿಮ್ಮ ಆಳ್ವಿಕೆಯಲ್ಲಿ ಪ್ರಜಾರಂಜಕಳಾಗಿ ಮೆರೆಯುತ್ತಾ ಇದ್ದೇನೆ.
ಕುಡ್ಲ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನಡು ಶ್ರೀ ವೀರನಾರಾಯಣ ದೇವರನ ಗರ್ಭಗುಡಿಕ್ ನಿಧಿಕುಂಭ ಷಡಾಧಾರ ತಾಪನೆ ಮಾರ್ಚ್ 27 ಐತಾರದಾನಿ ಕಾಂಡೆ 11 ನಡಪುಂಡು ಈ ಪುಣ್ಯ ಕಜ್ಜುಡು ಮಾತಿರ್ಲಾ ಪಾಲ್ಪಡಿಯುಡು ಪಂಡದು ದೇವಲ್ಯದ ಪ್ರಕಟಣೆ ತೆರಿಪಾದಿರು ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿರು. ದಕ್ಷಿಣ ಕನ್ನಡ ಜಿಲ್ಲೆಡು ಫೆಬ್ರವರಿ 27 ಪಲ್ಸ್ ಪೋಲಿಯೋ ಕಾರ್ಯಕ್ರಮ 5 ವರ್ಷ ಮುಟ್ಟದ ಜೋಕ್ಲೆಗ್ ರಡ್ಡು ಬೊಟ್ಟ ಪೋಲಿಯೋ ಪನಿ ಪಾಡ್ಪಾವನ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್. ಕುಂಬ್ಳೆ ಸೀಮೆ ಬಂಬ್ರಾಣ ಕೊಟ್ಟೆದ ಮನೆ ನಾರಾಯಣ ಪೂಜಾರಿ ಏರ್ನ 7ನೇ ವರ್ಷದ ಜನ್ಮದಿನಾಚರಣೆ ವಿದ್ಯಾನಿಧಿಕ್ ಚಾಲನೆ ಸಾಧಕರಿಗೂ ತಮ್ಮನದ ಮರ್ಯಾದೆ. ಶಿಲೆಕಲ್ನಡು ಮರತ ಶಿಲ್ಪುಡು ಇಡೀ ಜೀರ್ಣೋದ್ಧಾರ ಆಯ್ನ ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಏಪ್ರಿಲ್ 1 14 ಮುಟ್ಟ ಬ್ರಹ್ಮಕಲಶದ ಮಿನದನ ನಾಡೋಜ ಡಾಕ್ಟರ್ ಜಿ ಶಂಕರ್. ಪೆರ್ಮುದೆ ಸೋಮನಾಥ ಧಾಮದ ಕಲ್ಪವೃಕ್ಷಡು ಪಾವಂಜೆ ಮೇಳಡುದು ಕಾಯಕಲ್ಪ ಸೇವೆ ಆಟ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.